ಬಿಜೆಪಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರನ್ನು ತುಳಿಯುವ ಕೆಲಸ ಮಾಡುತ್ತಿದೆ. ಆದ್ದರಿಂದ ಸಾಮಾಜಿಕ ನ್ಯಾಯದ ಪರ ನಿಲ್ಲುವ ನುಡಿದಂತೆ ನಡೆದ ಕಾಂಗ್ರೆಸ್ ಅನ್ನು ಜನತೆ ಬೆಂಬಲಿಸಬೇಕು ಎಂದು ಮಾಜಿ ಶಾಸಕ ಹಾಗೂ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಮನವಿ ಮಾಡಿಕೊಂಡರು. ಕಸಬಾ ಸಿದ್ದಾಪುರದ ಗೇಟ್ ಬಳಿ ಇರುವ ಶ್ರೀ ನಂಜುಂಡೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಪ್ರಚಾರ ಯಾತ್ರೆಯನ್ನು ಪ್ರಾರಂಭಿಸಿ ಅವರು ಮಾತನಾಡಿದರು. ಈ ಹಿಂದೆ 5 ವರ್ಷಗಳ ಅವಧಿಯಲ್ಲಿ ಜೆಡಿಎಸ್ ಶಾಸಕರು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸದಿರುವುದನ್ನು ಕಾಣಬಹುದು. ಕ್ಷೇತ್ರದಲ್ಲಿ ಎಲ್ಲಿ ಹೋದರೂ ಕುಂದುಕೊರತೆಗಳು ಎದ್ದು ಕಾಣುತ್ತಿವೆ. ಎಲ್ಲ ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ, ಹಿಂದುಳಿದ ವರ್ಗಗಳ ಬಡವರಿಗಾಗಿ ಮನೆಗಳನ್ನೂ ನಿರ್ಮಿಸಿಲ್ಲ. ನನ್ನ ಅವಧಿಯಲ್ಲಿ ಸಾವಿರಾರು ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಎಂಎಲ್ಸಿ ರಾಜೇಂದ್ರ ರಾಜಣ್ಣ, ಬಂದ್ರಹಳ್ಳಿ ನಾಗೇಶ್ ಬಾಬು, ಪುರಸಭೆ ಸದಸ್ಯರಾದ SBT ರಾಮಣ್ಣ, ಸುವರ್ಣಮ್ಮ, ಸಿದ್ದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಈರಣ್ಣ, ತುಂಗೋಟಿ ರಾಮಣ್ಣ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು. ವರದಿ ಅಬಿದ್ ಮಧುಗಿರಿ. ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಮನೆಗಳನ್ನ ಕಟ್ಟಿಸ್ಕೊಟ್ಟಿದೆ. ಈ 5 ವರ್ಷದಲ್ಲಿ ಎಷ್ಟು ಮನೆ ನಿಮ್ಮೂರಲ್ಲಿ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನೀವೇ ಲೆಕ್ಕ ಹಾಕೊಳ್ಳಿ. ಈ 5 ವರ್ಷದಲ್ಲಿ ಎಷ್ಟು ಮನೆ ಕಟ್ಟಿದ್ದಾರೆ, ನನ್ನ 5 ವರ್ಷದ ಅವಧಿನಲ್ಲಿ ಎಷ್ಟು ಮನೆ ಕಟ್ಟಿಸ್ಕೊಟ್ಟಿದ್ದೀವಿ, ಇದನ್ನ ತಾವು ತಾಳೆ ಮಾಡ್ಕೊಳ್ಳಿ, ತಾವು ಹೋಲಿಕೆ ಮಾಡ್ಕೊಳ್ಳಿ. ಅದೇ ರೀತಿ ಪ್ರತಿಯೊಬ್ಬ ರೈತರಿಗೂ ಕೂಡ ನನ್ನ ಅವಧಿನಲ್ಲಿ ಹೆಚ್ಚು ಸಾಲ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದೇನೆ. ಇನ್ನು ಯಾರಿಗಾದ್ರೂ ಕೊಟ್ಟಿಲ್ಲದೆ ಅಲ್ಲೊಂದಿಲ್ಲೊಂದು ಬಿಟ್ಟೋಗಿದ್ರೆ ಅವ್ರಿಗೂ ಕೂಡ ಮುಂದಿನ ಚುನಾವಣೆ ನಂತರ ಅವ್ರಿಗೂ ಕೂಡ ಕೊಡಿಸುವಂತ ಕೆಲಸ ನಾವು ಮಾಡ್ತೇವೆ. ಆದ್ರೆ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನನ್ನ 5 ವರ್ಷದ ಅವಧಿಯ ಅಭಿವೃದ್ಧಿ ಕೆಲಸಗಳು, ತದನಂತರ 5 ವರ್ಷದ ಅಭಿವೃದ್ಧಿ ಕೆಲಸಗಳನ್ನ ನೀವು ತಾಳೆಯ ಹೋಲಿಕೆ ಮಾಡಿಕೊಂಡು ನೀವು ನಿರ್ಧಾರ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ. ಮುಂದೆ 5 ವರ್ಷ ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನನ್ನು ಶಾಸಕ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಸ್ಥಾಪನೆ ಆದರೆ ಈ ಒಂದು ತಾಲೂಕನ್ನ ಜಿಲ್ಲೆಯನ್ನಾಗಿ ಮಾಡ್ತೇನೆ. ಯಾಕೆ ನೀಡಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಎಲ್ಲಾ ಜಾತಿಯ ಬಡವರ ಯೋಗಕ್ಷೇಮವನ್ನ, ಅವರಿಗೆ ಅನುಕೂಲಗಳನ್ನ ಮಾಡಿಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತೇಳಿ ಈಗಾಗಲೇ ಸಾಬೀತಾಗಿದೆ. ನಾನು ಬೇರೆ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು 5 ವರ್ಷ ಶಾಸಕ ಇದ್ದೆ. ಆ ಶಾಸಕ ಇದ್ದಂತ ಕಾಲದಲ್ಲಿ ನಾನು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಪ್ರತಿ ಗ್ರಾಮಕ್ಕೂ ಮಾಡಿದೆ. ನಾನು ಪಕ್ಷದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಅಭಿವೃದ್ಧಿ ಕೆಲಸಗಳನ್ನ ಮಾಡೋನಲ್ಲ. ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಹೆಚ್ಚು ರೈತರು ವಾಸ ಮಾಡ್ತಾರೆ, ಎಲ್ಲಿ ಬಡವರು ವಾಸ ಮಾಡ್ತಾರೆ, ಅವರ ಒಂದು ಯೋಗಕ್ಷೇಮ ಅಭಿವೃದ್ಧಿಯನ್ನ ಬಯಸ್ತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ತೃಪ್ತಿ ನನಗಿದೆ. ಆದಾಗ್ಯೂ ಕೂಡ ಕಳೆದ ಬಾರಿ ಸೋಲನ್ನ ಅನುಭವಿಸಬೇಕಾಯಿತು. ಅದಕ್ಕೋಸ್ಕರ ನನಗೇನು ಬೇಸರ ಇಲ್ಲ. ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಾನು 5 ವರ್ಷ ಶಾಸಕ ಇದ್ದಾಗ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇತ್ತು, ತದನಂತರ 5 ವರ್ಷಗಳ ಶಾಸಕರ ಅವಧಿಯಲ್ಲಿ ಯಾವ ರೀತಿ ಬಡವರ ಪರ ಕೆಲಸ ಕಾರ್ಯಗಳು ನಡೆದಿವೆ ಅಂತಕ್ಕಂಥದ್ದನ್ನ ನೀವೇ ಹೋಲಿಕೆ ಮಾಡಿಕೊಳ್ಳಿ. ನಾನು ಹೋಲಿಕೆ ಮಾಡತಕ್ಕಂಥದ್ದಕ್ಕೆ ಹಲವಾರು ನಿದರ್ಶನಗಳನ್ನ ಹೇಳಬಲ್ಲೆ. ಆದ್ರೆ ಆ ಎಲ್ಲ ನಿದರ್ಶನಗಳನ್ನು ಹೇಳದೆ ಈಗ ಮಾತನಾಡಿದ ರಾಜಗೋಪಾಲ್ ಹೇಳಿದ್ರು, ಯಾವುದು ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ವಿಶೇಷವಾಗಿ ಮನೆಗಳು. ನನ್ನ ಅವಧಿನಲ್ಲಿ ಸುಮಾರು 16,400 ಮನೆಗಳಿಗಿಂತ ಹೆಚ್ಚು ನಾನು ಕಟ್ಸ್ಕೊಟ್ಟಿದ್ದೇನೆ.